ಕುಡ್ಲ ಪೊಲೀಸ್ ಕಮಿಷನರ್ ಎಡ್ಡ ಬೇಲ ಮಾಲ್ತೊಂದುಲ್ಲೆರು ಅಂಚ ಉಪ್ಪುನಗ ಅರೆನು ದಿಢೀರ್ ವರ್ಗಾವಣೆ ಮಲ್ಪುನವು ಏತು ಸರಿಂದು ಕೇಂದಿನ ಪ್ರಶ್ನೆಗೆ ಜನಪ್ರತಿನಿಧಿಲು ಆರಿಸಾಯಿನ ಸರಕಾರ ಮಲ್ಲ ವ್ಯಕ್ತಿ ಮಲ್ಲ ಆತು ಅಂಚ ಅದು ಇಂದೆಕ್ ಸರಕಾರದ ತೀರ್ಮಾನನೇ ಸರಿ ಅವೇನು ಪ್ರಶ್ನೆ ಮಲ್ಪೆರೆ ಇಜ್ಜಿ ಪಣದ ಯುಟಿ ಖಾದರ್ ಸಮರ್ಥಿಸಾಯರು. ಈಗ ಕಮಿಷನರ್ ಅನ್ನ ಇಲ್ಲಿ ಚೇಂಜ್ ಮಾಡಿದಾಗ ಕೆಲವೊಂದು ಆಕ್ರೋಶಗಳು ಕೂಡ ಕೇಳಿ ಬಂತು. ಒಳ್ಳೆ ಕೆಲಸ ಮಾಡ್ತಾ ಇದ್ದವರನ್ನು ಏಕಾಏಕಿ ವರ್ಗಾವಣೆ ಮಾಡಿದ್ರು. Person is not important, government is important. ಅಲ್ಲಲ್ಲ ನಾನು ಹೇಳುದು ಒಂದು ಅಧಿಕಾರಿ ಒಂದೊಂದು ಗೌರ್ಮೆಂಟ್ ಇದ್ದಾಗ ಒಂದೊಂದು ಅಧಿಕಾರಿ ಇರ್ತದೆ. ಇದೇ ಅಧಿಕಾರಿ ಹಿಂದಿನ ಗೌರ್ಮೆಂಟ್ ಇದ್ದಾಗ ಇದ್ರಲ್ಲ, ಅವಾಗ ಏನಾಗಿತ್ತು, ರೇಡ್ ಆಗಿದ್ದ. ಐ ಡೋಂಟ್ ಡಿಸ್ಕೌಂಟ್ ಇದ್ರ ಬಗ್ಗೆ ನಾನು ಹೇಳಿದಿಷ್ಟೇ ಸಿಂಪಲ್. ಪರ್ಸನ್ ಇಸ್ ನಾಟ್ ಇಂಪಾರ್ಟೆಂಟ್, ಗೌರ್ಮೆಂಟ್ ಇಸ್ ಇಂಪಾರ್ಟೆಂಟ್. ಯಾರು ಅಧಿಕಾರಿ ಇಂಪಾರ್ಟೆಂಟ್ ಅಲ್ಲ, ಸರ್ಕಾರ ನಮಗೆ ಇಂಪಾರ್ಟೆಂಟ್. ಒಂದು ಅಧಿಕಾರಿ ಹಿಂದಿನ ಸರ್ಕಾರ ಇದ್ದಾಗಲೂ ಕೂಡ ಇದ್ದರು, ಒಂದು ಅಧಿಕಾರಿ ಈಗಿನ ಸರ್ಕಾರ ಕೂಡ ಇರ್ತದೆ. ಹಿಂದಿನ ಸರ್ಕಾರ ಇದ್ದಾಗ ಹೇಗೆ, ಇನ್ನೊಂದು ಸರ್ಕಾರ ಇದ್ದಾಗ ಹೇಗೆ, ಅದು ಸ್ವಲ್ಪ ತುಲನೆ ಮಾಡಿ ಅಲ್ಲ. ಅದಕ್ಕೆ ನಾನು ನಾನು ಸ್ಪೀಕರ್ ಎಲ್ಲ ಕೂಡ ವಿಶ್ಲೇಷಣೆ ಮಾಡಲಿಕ್ಕೆ ಆಗುವುದಿಲ್ಲ. ಒಳ್ಳೆ ಆಡಳಿತ ಇಂಪಾರ್ಟೆಂಟ್, ಯಾರು ಅಧಿಕಾರಿ ಇಂಪಾರ್ಟೆಂಟ್ ಅಲ್ಲ. ಈಗ ಒಳ್ಳೆ ನೋಡಿ ಆಯ್ತು, ಅದೇ ಅಧಿಕಾರಿ ಹಿಂದೆ ಇದ್ದಾರಲ್ಲ, ಆಗೆಷ್ಟು ರೇಡ್ ಆಗಿದೆ ಆಯ್ತು ನೋಡಿ, ಪಟ್ಟಿ ತೆಗೊಳ್ಳಿ ಗೊತ್ತಾಗ್ತದಲ್ಲ ಅವಾಗ. ಅಲ್ಲಲ್ಲ ಈಗ ನಾನು ಅದೇ ಅಲ್ಲಲ್ಲ, ಈಗಿರುವ ಅಧಿಕಾರಿಯೇ ಮುಂಚೆ ಇದ್ದಲ್ಲ ಗೌರ್ಮೆಂಟ್ ಇದ್ದಾಗ. ಅರೆ 4-5 ತಿಂಗಳು ಇರಲಿಲ್ವಾ? ಚರ್ಚೆ ಮಾಡಿ, ನೀವು ಡಿಸ್ಕಸ್ ಅನಲೈಸ್. ಹೌದು, 5-6 ತಿಂಗಳು ಯಾವಾಗ ಇವ್ರೆ? ಈಗ ಇದು ಆಡಳಿತ ಸಂಬಂಧಪಟ್ಟಂತ ವಿಚಾರ, ನನಗೂ ಅದಕ್ಕೂ ಏನು ಕನೆಕ್ಷನ್ ಇಲ್ಲ. ನಾನು ಅದು ನನಗೆ ವಿಧಾನಸಭೆ ಒಳಗಡೆ ಏನಾಗ್ತಿದೆ ವಿಚಾರ ಕೇಳಿ, ಅದನ್ನು ನಾನು ಹೇಳ್ತೇನೆ. ಇದು ನೀವು ನೋಡಿ, ಶಾಸಕನಾಗಿ ನಾನು ಅನುಭವದಲ್ಲಿ ಹೇಳುವಂಥದ್ದು, ಗೌರ್ಮೆಂಟ್ ಈಸ್ ಇಂಪಾರ್ಟೆಂಟ್. ಯಾರು ನಡೆಸ್ತಾರೆ ಅದು ಇಂಪಾರ್ಟೆಂಟ್ ಅಲ್ಲದೆ ಅಲ್ಲಿ ಅಧಿಕಾರಿ ಯಾರಂತ ಮುಖ್ಯ ಅಲ್ಲ. ಯಾಕೆಂತ ಹೇಳಿದರೆ ಅದು ಅದರ ಮೇಲೆ ಅವಲಂಬಿತ ಆಗಿದ್ದಾರೆ. ಒಂದು ಈಗಿರುವಂಥ ಒಂದು ಸ್ಟ್ರಿಕ್ಟ್ ಆಫೀಸರ್ ಅಥವಾ ಕೆಲಸ ಹಿಂದಿದ್ದ ಸರ್ಕಾರವನ್ನು ಆ ರೀತಿ ಇದ್ದಾನೆ ಇಲ್ಲೋ ಗೊತ್ತಿಲ್ಲ. ಆಗ ಸ್ಟ್ರಿಕ್ಟ್ ಇದ್ದವನು ಈಗ ಸರಿದ್ದಾನಂತ ಕೂಡ ಗೊತ್ತಿಲ್ಲ. ಆಯಿತು. ಸೊ ಇಟ್ ಈಸ್ ಗೌರ್ಮೆಂಟ್ ಯಾರು ನಡೆಸ್ತಾರೆ ಅದು ಮುಖ್ಯ. ಅದಕ್ಕಾಗಿ ಉತ್ತಮವಾದ ಗೌರ್ಮೆಂಟ್ ಬೇಕು ಯಾವಾಗಲೂ ಕೂಡ. ನನಗೆ ಗೊತ್ತಿಲ್ಲ ಇವರೇ, ಐ ಡೋಂಟ್ ನೋ. ನಾನು ಅದ್ರ ತಲೆಕೆಡಿಸಿಗೆ ಹೋಗಲಿಲ್ಲ. ನಾನು ನನಗೆ ಎಷ್ಟು ಹೇಳ್ದಿಷ್ಟೇ, ನನಗೆ ನನ್ನ ಕ್ಷೇತ್ರದಲ್ಲಿ ಯಾರು ಅಧಿಕಾರ ಇಂಪಾರ್ಟೆಂಟ್ ಅಲ್ಲ, ನಾನು ಹೇಗಿದ್ದೇನೆ ಅದು ಇಂಪಾರ್ಟೆಂಟ್. ನಾನು ಸರಿ ಇದ್ದರೆ ಒಂದೇ ಒಂದು ಕ್ಲಬ್ ನಿಮ್ಮ ಕ್ಷೇತ್ರದಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು MLA ಸರಿ ಇದ್ದರೆ ಒಂದೇ ಒಂದು ಲೈವ್ ಬ್ಯಾಂಡ್ ಮಂಗಳೂರು ಕ್ಷೇತ್ರ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಸರಿದಿದ್ದರೆ ಒಂದು ಹುಕ್ಕ ಬರಲಿಕ್ಕೆ ಸಾಧ್ಯ ಇಲ್ಲ. ನಾನು ಕರೆಕ್ಟ್ ಇದ್ದರೆ ಒಂದು ಸ್ಕಿಲ್ ಮಿನಿಸ್ಟರ್ ಬಿಡಿ, ನಾನು ಲೋಕಲ್ MLA ಹೇಳೋದು. ಅದಕ್ಕಾಗಿ ನನ್ನ ಕ್ಷೇತ್ರದ ಒಂದು ಕ್ಲಬ್ ಇಲ್ಲ, ಒಂದು ವಿಡಿಯೋ ಗೇಮ್ ಇಲ್ಲ, ಒಂದು ಸ್ಕಿಲ್ ಗೇಮ್ ಇಲ್ಲ, ಒಂದು ಹುಕ್ಕ ಬಾರ್ ಇಲ್ಲ. ಅದು ಬಿಡಿ. ಈಗ ನಾನು MLA ಕರೆಕ್ಟ್ ಇದ್ದರೆ ಯಾವುದು ಕೂಡ ಬರಲಿಕ್ಕೆ ಸಾಧ್ಯ ಇಲ್ಲ. ಸೊ ಡಿಪೆಂಡ್. ನಾನು ಸರಿ ಇಲ್ಲ, ನಾನು ಸರಿ ಇಲ್ಲ, ಅವನು ಸರಿ ಇಲ್ಲ, ನಾನೆಂತ ಮಾಡಲಿಕ್ಕೆ ಸಾಧ್ಯ ಇಲ್ಲಿ? ನಾನು ಕರೆಕ್ಟ್ ಇರಬೇಕು, ಆಗ ಎಲ್ಲವೂ ಕೂಡ ಸರಿ ಇರ್ತದೆ, ಅಷ್ಟೇ. ಸಿಂಪಲ್ ಇಟ್ ಇಸ್. ಈಗ